ತಿಮ್ಮೇಶ್ ಸರ್, ಈಗ ಎಸ್ಪೆಷಲಿ ಈ ಹೃದಯಾಘಾತಕ್ಕೆ ಪ್ರಮುಖ ಕಾರಣಗಳು ಏನು ಅಂತ ಹೇಳಿ, ಯಾಕಂತ ಹೇಳಿದ್ರೆ ಇವತ್ತು ಗುಂಡೂರಾವ್ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈ ವಾಹನ ಸವಾರರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಪ್ರಸ್ತುತ ಈ ವಾಯು ಮಾಲಿನ್ಯದಿಂದಾಗಿ ಕ್ಯಾಬ್ ಡ್ರೈವರ್, ರಿಕ್ಷಾ ಡ್ರೈವರ್ಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರುವಂಥ ಪ್ರಮುಖ ರೀಸನ್ಗಳೇನು, ಯಾವ ಕಾರಣಕ್ಕೋಸ್ಕರ ಹೃದಯ ಆಘಾತಗಳಾಗುತ್ತೆ ಅಂತ ಹೇಳಿ? ಸಾಮಾನ್ಯವಾಗಿ ನಾವು ಹೃದಯಾಘಾತ ಅಂದರೆ ಏನು ಅಂತ ಮೊದಲು ನಾವು ತಿಳ್ಕೊಳ್ಳೋಣ. ಹೃದಯ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಮೊದಲು ತಿಳ್ಕೊಳ್ಳೋಣ. ಹೃದಯ, ಇದು ಹಾರ್ಟ್ ಅಂದರೆ ಇದು ಒಂದು ನಾವು ಮನೆಯಲ್ಲಿ ನೀರೆತ್ತುವ ಪಂಪ್ ಏನಿದೆ, ಮೋಟ್ರ್ ಏನಿದೆ, 1 HP ಅಥವಾ 2 HP ಮೋಟ್ರ್ ಇದೆಯಲ್ಲ, ಅದೇ ಥರ ಅದು ನೀರೆತ್ತದೆ, ಇದು ರಕ್ತವನ್ನು ಪಂಪ್ ಮಾಡುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈ ಪಂಪಲ್ಲಿ ನೀರು ನೀವು ಮೋಟ್ರಲ್ಲಿ ಪಂಪ್ ಮಾಡಿದಾಗ ಏನಾಗುತ್ತೆ, ಎಲ್ಲ ನಲ್ಲಿಗಳ ಮೂಲಕ ನಾವು ಬೇರೆ ಬೇರೆ ಕೋಣೆಗಳಿಗೆ ನಾವು ಅದನ್ನು ಸರಬರಾಜು ಮಾಡ್ತೀವಿ. ಒಂದು ವೇಳೆ ಯಾವುದಾದ್ರು ಒಂದು ನಲ್ಲಿ ಬ್ಲಾಕ್ ಆದರೆ ಏನಾಗುತ್ತೆ, ನೀರು ಸರಬರಾಜು ನಿಂತು ಹೋಗುತ್ತೆ. ಅದೇ ಥರ ನಾನು ಅದನ್ನು ನಾನು ಇಲ್ಲಿಗೆ ಹಾರ್ಟ್ಗೆ ನಾನು ಕನೆಕ್ಟ್ ಮಾಡೋದಾದರೆ, ಈಗ ಹೃದಯಕ್ಕೂ ಕೂಡ ತಾನು ಕೆಲಸ ಮಾಡೋದಕ್ಕೆ ರಕ್ತ ಸಂಚಾರ ಬೇಕು, ಅದಕ್ಕೂ ಕೂಡ ಆಹಾರ ಬೇಕು. ಈಗ ಒಂದು ಟ್ಯಾಂಕರ್ನ ನಾನು ತೊಗೊಂಡ್ರೆ, ಟ್ಯಾಂಕರು ಈಗ ಆಯಿಲ್ ಟ್ಯಾಂಕರು ಪೆಟ್ರೋಲ್ ಅಥವಾ ಡೀಸೆಲನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೊಗೊಂಡು ಹೋಗುತ್ತೆ. ಆದರೆ ಅದು ಒಂದು ಲಾರಿಯಲ್ಲಿರುತ್ತೆ, ಲಾರಿಗೆ ಕೂಡ ಗಾಡಿ ಓಡೋದಕ್ಕೆ ಪೆಟ್ರೋಲ್ ಬೇಕು ಅಥವಾ ಡೀಸೆಲ್ ಬೇಕು. ಅದೇ ರೀತಿ ಹೃದಯಕ್ಕೆ ತನ್ನ ಇಡೀ ದೇಹಕ್ಕೆ ರಕ್ತವನ್ನು ಅದು ಸರಬರಾಜು ಮಾಡಿದರೂ ಕೂಡ ಹೃದಯ ಕೆಲಸ ಮಾಡೋದಕ್ಕೂ ಕೂಡ ರಕ್ತನಾಳಗಳು ಮೂಲಕ ರಕ್ತ ಬೇಕು. ಇದು ಎಲ್ಲರೂ ಸಾಮಾನ್ಯವಾಗಿ ತಿಳ್ಕೊಳ್ಬೇಕಂತ ಮೂಲ ತತ್ವ. ಇಲ್ಲಿ ಏನಾಗುತ್ತೆ ಅಂತಂದರೆ, ಹೃದಯಕ್ಕೆ ರಕ್ತ ಸರಬರಾಜು ಮಾಡುವಂಥ ಕರೋನರಿ ಆರ್ಟ್ರೀಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಈ ಕರೋನರಿ ಆರ್ಟ್ರೀಸ್ ಏನಾದರೂ ಬ್ಲಾಕ್ ಆದರೆ, ಯಾವ ಭಾಗದಲ್ಲಿ ಬ್ಲಾಕ್ ಆಗುತ್ತೋ ಆ ಭಾಗದ ಹೃದಯ ಕೆಲಸ ಮಾಡೋದು ನಿಲ್ಲಿಸುತ್ತೆ, ನಿಷ್ಕ್ರಿಯ ಆಗುತ್ತೆ. ಅದಕ್ಕೆ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ಭಾಳ ಸರಳವಾಗಿ ನಾನು ಎಲ್ಲರಿಗೂ ಹೇಳುವಂಥದ್ದು. ಹಾಗಾದರೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಏನು, ಈಗ ಹೃದಯನ ಬ್ಲಾಕ್ ಆಗ್ಬೋದು, ಏನೇನಿಂದ ಬ್ಲಾಕ್ ಆಗ್ಬೋದು? ಈಗ ರಕ್ತದಲ್ಲಿ, ಈಗ ನಾವು ನಲ್ಲಿನಲ್ಲಿ ಆಗಲೇ ಹೇಳಿದಾಗ, ನಾನು ನಲ್ಲಿನಲ್ಲಿ ಯಾವ ರೀತಿ ಗಲೀಜು ಕಟ್ಕೊಂಡು ಬ್ಲಾಕ್ ಆಗುತ್ತೋ ಅದೇ ರೀತಿ ಕೂಡ ನಮ್ಮ ಹೃದಯದ ಒಳಗೆ ಕೂಡ ಹೃದಯದಲ್ಲಿರುವ ರಕ್ತ ಕಣಗಳು ಗಟ್ಟಿಯಾಗಿ ಹೆಪ್ಪುಗಟ್ತವೆ, ಹೃದಯದ ರಕ್ತನಾಳ ಬ್ಲಾಕ್ ಆಗುತ್ತೆ. ಸೊ ಅದನ್ನು ನಾವು ಅಥೆರೋಸ್ಕ್ಲೆರೋಸಿಸ್ ಅಂತ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಹೇಳ್ತೀವಿ. ಸೊ ಅದನ್ನು ತೆಗಿಬೇಕು. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ನಾನು ಒಂದು 5 S ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಇದನ್ನು ಗಮನವಿಟ್ಟು ಕೇಳ್ಕೊಳ್ಳಿ. ಪ್ರಮುಖ ಕಾರಣಗಳು 5 S ಹೃದಯಾಘಾತಕ್ಕೆ. ಹಾಗಾದರೆ ಏನು 5 Sಗಳು? ಒಂದು S ಸಾಲ್ಟ್ ಅಂತಂದರೆ ಇದು ಅಧಿಕ ರಕ್ತದ ಒತ್ತಡಕ್ಕೆ ಸಂಬಂಧಪಟ್ಟಂಥ. ನಾವು ಸಕ್ಕರೆ, ಇದು ಅಧಿಕ ರಕ್ತದೊತ್ತಡ, ಹೈ BP ಅಥವಾ ಹೈಪರ್ ಟೆನ್ಷನ್ ಇರೋವಂಥವರು ಉಪ್ಪಿನ ಅಂಶವನ್ನು ಕಡಿಮೆ ತಿನ್ನಿ ಅಂತ ಹೇಳ್ತಿರ್ತೀವಿ. ಇದನ್ನು ಪರೋಕ್ಷವಾಗಿ ಹೇಳೋದಾದರೆ, ನಾವು ರಕ್ತದ ಒತ್ತಡವನ್ನು ನಿಯಮಿತವಾಗಿ ಪರೀಕ್ಷೆಗೆ ಒಳಪಡಿಸ್ಕೊಂಡು ನಿಯಮಿತವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಹೃದಯದ ಆರೋಗ್ಯ ಕೂಡ ಭಾಳ ಉತ್ತಮ ಆಗುತ್ತೆ. ಇದು ಒಂದು S. ಎರಡನೇ S ಇನ್ನೊಂದು ಕಾಯಿಲೆ ಭಾಳ ಪ್ರಮುಖವಾದದ್ದು S, ಶುಗರ್ ಅಂತಂದರೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆಯನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಏಕೆಂದರೆ ಸಕ್ಕರೆ ಕಾಯಿಲೆಯಿಂದ ದೇಹದ ಯಾವುದೇ ಅಂಗ ಕೂಡ ಏರುಪೇರಾಗ್ಬೋದು, ಅದರಲ್ಲಿ ಹೃದಯ ಕೂಡ ಏನು ಹೊರತಾಗಿಲ್ಲ. ಇದು ಎರಡನೇ S. ಮೂರನೇ S ಸೆಡೆಂಟ್ರಿ ಲೈಫ್ ಅಂತಂದರೆ ಕುಳಿತಲ್ಲೇ ಕೂತ್ಕೊಳ್ಳೋದು, ಜಾಸ್ತಿ ದೈಹಿಕ ಚಟುವಟಿಕೆಗಳನ್ನು ಮಾಡದೇ ಇರುವಂಥದ್ದು, ಶ್ರಮ ಪಡದೇ ಇರುವಂಥದ್ದು, ಕೂತಲ್ಲೇ ಕೂರೋದು, 3 ಹೊತ್ತು ಕೂತ್ಕೊಂಡು TV ನೋಡೋದು, ಕೂತಲ್ಲಿ ಅಲ್ಲಲ್ಲೇ ಆಹಾರ ತಿನ್ನುವಂಥದ್ದು, ದೈಹಿಕ ಶ್ರಮ ಇಲ್ಲದೆ ಇದ್ದರೆ ಬೊಜ್ಜು ಬೆಳೆಯುತ್ತೆ, ಅಥೆರೋಸ್ಕ್ಲೆರೋಸಿಸ್ ಆಗುತ್ತೆ, ಹೃದಯಾಘಾತಕ್ಕೆ ಭಾಳ ಹತ್ತಿರ ಆಗ್ತಾರೆ. 3. 4ನೇದು ಸ್ಮೋಕಿಂಗ್ ಅಥವಾ ತಂಬಾಕು ಸೇವನೆ. ತಂಬಾಕನ್ನು ನೀವು ಯಾವ ವಿಧದಲ್ಲಾದರೂ ಯಾವ ರೂಪದಲ್ಲಾದರೂ ಸೇವನೆ ಮಾಡಿ, ಅದರಲ್ಲಿ ಸೇದೋದಿರ್ಬೋದು, ಅದರಲ್ಲಿ ಹೊಗೆ ಸೊಪ್ಪು, ಕಡ್ಡಿ ಪುಡಿ, ನೀವು ಪಾನ್ ಪರಾಗ್ ಮೂಲಕ ಹಾಕುವಂಥದ್ದು, ನಶ್ಯ, ಎಲ್ಲ ಹುಕ್ಕ, ಈ ಎಲ್ಲ ವಿಧದ ತಂಬಾಕು ಸೇವನೆಯಿಂದ ಕೂಡ ಹೃದಯಕ್ಕೆ ಭಾಳ ತೊಂದರೆ ಆಗುತ್ತೆ. ಇದರಿಂದ ಹೃದಯಾಘಾತ ಆಗೋ ಸಾಧ್ಯತೆ ಅತಿ ಹೆಚ್ಚು. 4. 5ನೇದು ಭಾಳ ಪ್ರಮುಖವಾಗಿದ್ದು, ಇದು ನಾನು ಬೇಕಂತಲೇ ಕೊನೆಗೆ ಹೇಳ್ತಿದ್ದೀನಿ, ಸ್ಟ್ರೆಸ್ ಅಂತಂದರೆ ಒತ್ತಡ. ಜೀವನದಲ್ಲಿ ಒಂದು ಪುಟ್ಟ ಮಗುವಿನಿಂದ ಹಿಡಿದು ದೇಶದ ದೊಡ್ಡ ಹುದ್ದೆಯಲ್ಲಿ ಇರುವಂಥವ್ರಿಗೂ ಅವರದೇ ಆದ ಅವರವರ ಹಂತಗಳಲ್ಲಿ ಒತ್ತಡ ಇರುತ್ತೆ, ಪ್ರೆಷರ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಈ ಒತ್ತಡವನ್ನು ನಾವು ಹೇಗೆ ನಿಭಾಯಿಸಬೇಕು, ಅದನ್ನು ನಾವು ಹೇಗೆ ನಿವಾರಿಸ್ಕೋಬೇಕು ಅನ್ನೋದನ್ನು ಯಾರು ಕಲಿತಾರೋ ಅವ್ರುಗಳು ಖಂಡಿತವಾಗ್ಲೂ ಇದರಿಂದ ಆಚೆ ಬರ್ಬೋದು. ಇದರ ಜೊತೆಗೆ
ಬಹಳ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಯುವಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ವ್ಯಾಯಾಮ ಮಾಡಬೇಕು. ಹೌದು, ಕನ್ನಡದಲ್ಲಿ ಒಂದು ಮಾತಿದೆ, ಆಲಸ್ಯಂ ಅಮೃತಂ ಇದು ವಿಷಮ್ ಅಂತಾರೆ, ಸಂಸ್ಕೃತದಿದ್ದು. ಸೊ ಯಾವುದೇ ಆಗಲಿ ವಸ್ತು ನೀವು ಅಮೃತ ಆದರೂ ಕೂಡ ಅತಿ ಹೆಚ್ಚಾದರೆ ವಿಷ ಆಗೋ ಸಾಧ್ಯತೆ ಇದೆ. ಹಾಗಾಗಿ ದೈಹಿಕ ಶ್ರಮವನ್ನು ಇತಿಮಿತಿಗೆ ಅನುಗುಣವಾಗಿ ವ್ಯಾಯಾಮವನ್ನು ಮಾಡಬೇಕಾಗಿದೆ. ಅತಿಯಾದ ವ್ಯಾಯಾಮ ಮಾಡಿದರೆ ಖಂಡಿತವಾಗ್ಲೂ ಹೃದಯ ಅದು ತಡೆಯೋದಿಲ್ಲ. ನಾನು ಮೊದಲು ಹೇಳಿದ್ದ ಉದಾಹರಣೆ ನೀವು ಮತ್ತೆ ಹೇಳ್ತೀನಿ. ಇಲ್ಲಿ ನಮ್ಮ ಮನೆಯಲ್ಲಿರೋ ವಾಟರ್ ಪಂಪನ್ನು ನಾವು ಮೋಟ್ರ್ ಎಷ್ಟು 1 HP ಮೋಟ್ರ್ ನೀರು ಎತ್ತುತ್ತೆ ಅಂತಂದರೆ ನೀವು 2 HP ನೀರು ಎತ್ತೋ ಸಾಮರ್ಥ್ಯಕ್ಕೆ ನೀವು ಅದನ್ನು ಪ್ರೆಷರೈಸ್ ಮಾಡಿದ್ರೆ ಏನಾಗುತ್ತೆ, ಮೋಟ್ರ್ ಸುಟ್ಟೋಗುತ್ತೆ. ಅದೇ ಉದಾಹರಣೆ ಹೃದಯಕ್ಕೆ ತಗೊಂಡು ಬಂದರೆ, ಸೊ ಅತಿಯಾದ ವ್ಯಾಯಾಮ ಒಳ್ಳೆಯದಲ್ಲ. ವ್ಯಾಯಾಮವನ್ನು ಎಷ್ಟು ಬೇಕೋ ಅಷ್ಟನ್ನಷ್ಟೇ ಮಾಡಿ, ಇದು ಒಂದು. ಎರಡನೇದು, ಇದಕ್ಕೆ ಕನೆಕ್ಟೆಡ್ ಅಥವಾ ಇದಕ್ಕೆ ಹೊಂದಿಕೊಂಡಂತೆ ನಾನು ಹೇಳಬೇಕಾದ್ರೆ ವ್ಯಾಯಾಮಕ್ಕೆ ಸಂಬಂಧಿಸಿದಂತೆಯೇ ಹೆಲ್ತ್ ಡ್ರಿಂಕ್ ಅಂತ ಬಳಸ್ತಾರೆ. ಈ ಹೆಲ್ತ್ ಡ್ರಿಂಕಲ್ಲಿ ಏನಿರುತ್ತೆ, ಯಾರು ತಯಾರಿಸಿರುತ್ತೆ, ಇದು ಆರೋಗ್ಯಕರವೇ ಅಥವಾ ಇದರಿಂದ ನಮ್ಮ ದೇಹಕ್ಕೆ ಅಥವಾ ಹೃದಯಕ್ಕೆ ವಿಶೇಷವಾಗಿ ಏನಾದ್ರು ತೊಂದರೆ ಆಗ್ತಾ ಇದೆಯಾ, ಯಾರೂ ನೋಡ್ತಾ ಇಲ್ಲ. ಹೆಲ್ತ್ ಡ್ರಿಂಕ್ ಅಂತ ಎಲ್ಲಿ ಜಿಮ್ಗಳಿಗೆ ಹೋಗ್ತಾರೆ ಅವ್ರು ಕೊಡ್ತಾರೆ, ಇವ್ರು ಕುಡಿತಾರೆ. ಒಂದು ಅದಕ್ಕೆ ರಿಲೇಟೆಡು ಕೀಟೋ ಡಯಟು, ಪ್ರೋಟೀನ್ ಡಯಟು, ಸೊ ಅದನ್ನು ತಿನ್ನಬೇಡಿ, ಇದನ್ನು ತಿನ್ನಬೇಡಿ, ಇಲ್ಲ, ತಪ್ಪು. ನಮ್ಮಲ್ಲಿ ಮಂಗಳೂರಲ್ಲಿ ಸಾಕಷ್ಟು ಆಹಾರ ತಜ್ಞರಿದ್ದಾರೆ, ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಇದ್ದಾರೆ. ದಯವಿಟ್ಟು ಅವರನ್ನು ಕನ್ಸಲ್ಟ್ ಮಾಡಿ. ಯಾರೋ ಹೇಳ್ತಾರೆ ಅಂಥೇಳಿ ವಿನಾಕಾರಣ ಹೆಲ್ತ್ ಡ್ರಿಂಕ್ ತಗೊಳ್ಳೋದಾಗಲಿ ಅಥವಾ ಯಾವುದೋ ಡಯಟ್ ತಗೊಳ್ಳೋದಾಗಲಿ ನಿಜವಾಗ್ಲೂ ಆರೋಗ್ಯಕ್ಕೆ ಮಾರಕ ಅಂತ ಹೇಳ್ತೀನಿ. ನಮಗೆ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಬೇಕು, ಪ್ರೋಟೀನ್ ಬೇಕು, ಫ್ಯಾಟ್ ಬೇಕು, ಮಿನರಲ್ಸ್ ಬೇಕು, ವಿಟಮಿನ್ ಬೇಕು, ಎಲ್ಲ ಬೇಕು. ಇದಕ್ಕೆ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಸಮತೋಲಿತ ಆಹಾರ ಅಂತ ಹೇಳ್ತೀವಿ. ಯಾವುದೂ ಕೂಡ ಅತಿಯಾಗಬಾರ್ದು. ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಬಹಳ ಪ್ರಮುಖವಾಗಿ ಇನ್ನೊಂದು ಪ್ರಮುಖವಾದ ಕಾರಣ ಇದೆ, ಅದು ನಮ್ಮ ಮೊಬೈಲ್ ಬಳಕೆ. ಮೊಬೈಲ್ ಬಳಕೆ ಇತ್ತೀಚಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಪಕ್ಕದಲ್ಲಿ ಕೂತಿರೋರ ಪರಿವೇ ಇರೋದಿಲ್ಲ. ಪಕ್ಕದಲ್ಲಿ ಇಲ್ಲಿಂದ ಎಡಭಾಗಕ್ಕೆ ಅಥವಾ ಬಲಭಾಗಕ್ಕೆ ಅಲ್ಲಲ್ಲೇ ಮೆಸೇಜ್ ಆಗ್ತಿರ್ತಾರೆ, ನೇರವಾಗಿ ಮಾತಾಡ್ಬೋದು. ಬೇಡ, ಈಗ ವೇದಿಕೆ ಅಲ್ಲ ಅದು. ಆದರೆ ಇಲ್ಲಿ ಈ ವಿಷಯನ ನಾನ್ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ, ಮೊಬೈಲ್ ನಾವು ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ. ಗಂಟೆಗಟ್ಟಲೆ ಮೊಬೈಲನ್ನು ನಾವು ನೋಡ್ತಾ ಇದ್ದರೆ ಅದರಿಂದ ಹೃದಯ ಒಂದೇ ಅಲ್ಲ, ಮೆದುಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಶ್ರಮ ಆಗುತ್ತೆ. ಹೃದಯಕ್ಕೆ ಪರೋಕ್ಷವಾಗಿ ಅತ್ಯಂತ ಕೆಟ್ಟ ಪರಿಣಾಮ ಬೀರುತ್ತೆ. ಒಂದು. ಎರಡನೇದು, ರಾತ್ರಿಯ ವೇಳೆ ಮೊಬೈಲನ್ನು ಬಳಸೋದ್ರಿಂದ 12 ಗಂಟೆ, 1 ಗಂಟೆ, 2 ಗಂಟೆವರೆಗೂ ಮೊಬೈಲ್ ಬಳಸೋದ್ರಿಂದ ಏನಾಗುತ್ತೆ, ದೈಹಿಕ ಶ್ರಮ ಆಗುತ್ತೆ, ನರಮ ಮಂಡಲದ ಮೇಲೆ ಪ್ರಭಾವ ಬೀರುತ್ತೆ, ರಕ್ತನಾಳಗಳ ಮೇಲೆ ಪ್ರಭಾವ ಬೀರುತ್ತೆ, ಮಾನಸಿಕವಾಗಿ ಒತ್ತಡಕ್ಕೊಳಗಾಗ್ತಾರೆ, ನಿದ್ರಾಹೀನರಾಗ್ತಾರೆ. ನಿದ್ದೆಯನ್ನು ಯಾರು ಕನಿಷ್ಠ 6ರಿಂದ 8 ಗಂಟೆ ಯಾರು ವ್ಯಕ್ತಿ ಮಾಡೋದಿಲ್ವೋ ಅವರಿಗೆ ವಿಪರೀತವಾದ ದೈಹಿಕ ಶ್ರಮ ಆಗುತ್ತೆ ಹಾಗೂ ದೇಹದ ಪ್ರಮುಖ ಅಂಗಾಂಗಗಳ ಮೇಲೆ ಅದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಹೃದಯಾಘಾತಕ್ಕೂ ಕಾರಣ ಆಗ್ಬೋದು, ಮೆದುಳಿಗೂ ಆಘಾತ ಆಗ್ಬೋದು.